ಮಲಗಬೇಕಲ್ವೋ? ಸರಿ, ನೀವು ನನ್ನ ತೊಡೆಯಲ್ಲಿ ಮಲಗಿದ್ರೆ ನಾನು ಎಲ್ಲಿ ಮಲಗಲಿದ್ದಾರೆ? ಒಂದು ಕೆಲಸ ಮಾಡುವ, ಸ್ವಲ್ಪ ಹೊತ್ತು ನಿಮ್ಮ ತೊಡೆಯಲ್ಲಿ ನಾನು ಮಲಗ್ತೇನೆ, ಆಮೇಲೆ ನನ್ನ ತೊಡೆಯಲ್ಲಿ ನೀವು ಮಲಗಿ. ಹಾಗಾದ್ರೆ ಇಲ್ಲಿ ಒಡೆಯ ನಾನಾ ನೀನಾ? ಅಲ್ಲ, ನೀವೇ ಒಡೆಯರ್ರಿ. ಮತ್ತೆ ಆಯ್ತು ರೀ, ನೀವು ಹೇಳಿದಾಗೆ ಆಗಲಿ. ಆಗಲಿ. ಬರುತ್ತಾಗ ಕುವಲಯ ಬಕಿ ಬರುತ್ತ ಒಂದಿಡೆ ಪವಡಿಸಿದ ಜಂಭಾತ್ಮಜನ ಕಂಡ ಪವಡಿಸಿದ ಜಂಭಾತ್ಮಜನ ಕಂಡವ ಸರದಿ ಬಳಿಗೈದಿ ಬಳಿಗೈದಿ ನೋಡಿದಳವನ ಚೆಲುವಿಕೆಯ ಅವನ ಚೆಲುವಿಕೆಯ ಚೆಲುವಿಕೆಯ ಅಮ್ಮಯ್ಯ ಇವನೆಂತ ಚೆಲುವ ಅಮ್ಮಯ್ಯ ಇವನೆಂತ ಚೆಲುವ ಚೆಲುವ ನಮ್ಮ ಪವನದೊಳಗೆ ಬಗೆಯುತ್ತಿರುವ ನಮ್ಮ ಪವನದೊಳಗೆ ತೆಗೆಯುತ್ತಿರುವ ಚೆಲುವ
ಕಮ್ಮಗೋಲನು ಸುಮದಂಬ ಕಮ್ಮಗೋಲನು ಸುಮದಂಬ ತೆಗೆದಿದ್ದ ಸುಮದಂಬ ತೆಗೆದಿದ್ದ ಜುಮ್ಮೆಂಬುದಿದು ಪ್ರಣಯದ ಆರಂಭ ಕಮ್ಮಗೋಲನು ಸುಮದಂಬ ತೆಗೆದಿದ್ದ ಜುಮ್ಮೆಂಬುದಿದು ಪ್ರಣಯದ ಆರಂಭ ಅಮ್ಮಯ್ಯ ಇವನಿಂದ ತಿಳುವ ವಹ್ವಾರಿ ನಮ್ಮ ಭವನದೊಳಗೆ ತಿರುವ ವನದ ಸೊಬಗನ್ನು ವೀಕ್ಷಿಸುತ್ತಾ ಬಂದೆ. ಹಾ, ಅದು ಯಾರೋ ದೂರದಲ್ಲಿ ಮಲಗಿ ನಿದ್ರಿಸುವ ಹಾಗೆ ಕಾಣುತ್ತಾ ಇದೆಯಲ್ಲ. ಯಾರಿರಬಹುದು? ಹ, ತುಸು ಹತ್ತಿರ ಹೋಗಿ ನೋಡುತ್ತೇನೆ. ಹಾ, ಯಾರೋ ಒಬ್ಬ ಅಪರಿಚಿತ ಪುರುಷ ಮಲಗಿದ್ದಾನೆ. ಆಹಾ, ಎಂತಹ ಚೆಲುವಿಕೆ! ಈತನ ಚೆಲುವಿಕೆಗೆ ಯಾರಾದರೂ ಮನ ಸೋಲಲೇಬೇಕು. ಮನ್ಮಥನು ತನ್ನ ಸುಮಶರದ ಪ್ರಭಾವದಿಂದಲೋ ಏನು ನನ್ನ ಮನಸ್ಸು ಜುಮ್ಮೆನ್ನುತ್ತಾ ಇದೆ. ಆದರೆ ಭಯದಿಂದಲ್ಲ, ಈತನ ಸಾಂಗತ್ಯದ ಬಯಕೆಯಿಂದ. ಈತನನ್ನು ಈಗ ಎಬ್ಬಿಸಿ ಮಾತಾಡಬೇಕು. ಹಾಗಾಗಿ ಎಬ್ಬಿಸ್ತೇನಂತೆ. ಎಚ್ಚರಿಸಲು ಬೇಗುದಿವನ ಮನ್ಮನ ಧಿಚ್ಚೆಯನು ಸುರುತ ಒಲಿಸಬೇಕಿವನ ಎಚ್ಚರಿಸಲು ಬೇಗುದಿವನ ಎಚ್ಚರಿಸಲು ಬೇಕು ದಿವನ ಮನ್ಮನ ಧಿಚ್ಚೆಯನು ಸುರುತ ಒಲಿಸಬೇಕಿವನ ಮನ್ಮನ ಧಿಚ್ಚೆಯ ಸುರುತ ಒಲಿಸಬೇಕಿವನ ಎಚ್ಚರಿಸಲು ಬೇಕು ದಿವನ ಎಚ್ಚರಿಸಲು ಬೇಕು ದಿವನ ಮನ್ಮನ ದಿದ್ದೆಯನ್ನು ದುರುತ
ಮನ್ಮನದಿಚ್ಛೆಯನು ಸುರುತ ಒಲಿಸಬೇಕಿವನ ಒಲಿಸಬೇಕಿವನ ಈತನನ್ನು ಎಬ್ಬಿಸಬೇಕು, ಈತನೊಡನೆ ಮಾತನಾಡಬೇಕು ಎಂಬ ಆಸೆಯಿಂದ ಈತನನ್ನು ಎಬ್ಬಿಸಲು ಹೋದೆ. ಆದರೆ ನಿದ್ರಾಭಂಗ ಮಹಾಪಾಪ. ಈತನನ್ನ ಈ ರೀತಿಯ ವರ್ತನೆಯನ್ನು ಕಂಡು ಸಿಟ್ಟುಕೊಂಡರೆ ಅಥವಾ ನನ್ನನ್ನು ಕಂಡು ಮನದಲ್ಲಿ ಮೆಚ್ಚಿ ವರಿಸಿದರೆ ಹೇಗೆ? ನಾನೊಬ್ಬಳೇ ಈ ರೀತಿಯಾಗಿ ಯೋಚಿಸುತ್ತಾ ಕಾಲಹರಣ ಮಾಡುವುದು ತರವಲ್ಲ. ಆತನೊಳಗೆ ಮಾತನಾಡಬೇಕು. ಹಾಗಾಗಿ ಆತನನ್ನು ಎಚ್ಚರಿಸುವ ಪ್ರಯತ್ನ ಮಾಡುತ್ತೇನೆ. ಆದರೆ ಇವನು ಯಾಕೆ ಹೇಳ್ತಾ ಇಲ್ಲ? ಇನ್ನೊಮ್ಮೆ ಪ್ರಯತ್ನಿಸುತ್ತೇನೆ. ನನ್ನ ಕಡೆ ನೋಡೇ ಇಲ್ಲ. ಈತನನ್ನು ಎಬ್ಬಿಸುವ ಆಯುಧ ನನ್ನಲ್ಲುಂಟು. ಹೇಗೆ ಹೇಗೆ ಇದು ಹೇಗುಂಟು? ಇವ ಅಂತ ಅಲ್ಲ, ಯಾರಾದ್ರೂ ಹೇಳಲೇಬೇಕು. ಪ್ರಯತ್ನಿಸುತ್ತೇನೆ. ನಿದ್ದೆಯು ಎಚ್ಚರಿಸಲ ಖಳ ನಿದ್ದೆಯು ಎಚ್ಚರಿಸಲ ಖಳ ಭದ್ರೆಯಳ ಗಂಡ ಬೆರಗಲಿ ಭದ್ರೆಯಳ ಗಂಡ ಬೆರಗಲಿ ಶುದ್ಧ ಪುತ್ಥಳಿಯೂದ ಸಮಿತಿಗ ಸಾಲ ಭಜಿಕೆಯೋ ಶುದ್ಧ ಪುತ್ಥಳಿಯೂದ ಸಮಿತಿಗ ಸಾಲ ಭಜಿಕೆಯೋ ಮುದ್ದು ಬರುವ ತಿಪ್ಪ ಮೊಗದ ಬಳಿ ಬೆಡೆಗೆ ಮುದ್ದು ಬರುವ ತಿಪ್ಪ ಮೊಗದ ಬಳಿ ಬೆಡೆಗೆ ಮನವಿಳೆಯುತ್ತಿಗುದು ಮನವಿಳೆಯುತ್ತಿಗುದು ಇದ ಹತ್ತಿಗೊಳಗಾಗಿದುವುದು ತವಳ ನುಡಿಸಿದನು 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 ಸ್ಮರಣ ಪೂಗಿಣಿರು ಗುವಿಡೆದಂತಿರುವ ರೂಪಸಿ
ರೂಪದಿ ದೇಹದ ಆಯಾಸವನ್ನು ಕಳೆಯಲು ಭಲ್ಲೂಕನ ಮಡಿಲಲ್ಲಿ ಆಯಾಗಿ ಮಲಗಿದ್ದೆ. ಯಾಕೋ ಏನೋ ನಿದ್ದೆಯಿಂದ ಎಚ್ಚರವಾಯಿತು. ನನ್ನನ್ನು ನಿದ್ದೆಯಿಂದ ಎಬ್ಬಿಸಿದವರು ಯಾರು ಎನ್ನುವ ಹಾಗೆ ನೋಡಿದ್ರೆ ಸೌಂದರ್ಯವತಿಯಾದಂತಹ ಹೆಣ್ಣು, ಕಾಣುವುದಕ್ಕೆ ಪುತ್ತಳಿ ಗೊಂಬೆಯಾಗಿದ್ದಾಳೆ. ಈಕೆಯನ್ನು ಕಂಡ ಕ್ಷಣದಿಂದಾಗಿ ಮನಸ್ಸು ಅವಳತ್ತ ಸೆಳೆಯುತ್ತಾ ಇದೆ. ಯಾಕೆ ಹೀಗೆ? ಯಾವುದಕ್ಕೂ ಅವಳಲ್ಲೇ ಮಾತನಾಡುತ್ತೇನೆ. ಓ ಹೆಣ್ಣೇ, ಯಾರು ನೀನು? ತಂದೆ ಯಕ್ಷಾಧಿಪ ಸುಕೇತನ ನಂದನೆಯು ತಾಟಕಿ ಸುನಾಮಕಿ ತಾಟಕಿ ಸುನಾಮಕಿ ಬಂದೆ ನೀನೆಲ್ಲಿಂದ ಹೆಸರೇನು ಬೇಳು ಬಂದೆ ನೀನೆಲ್ಲಿಂದ ಹೆಸರೇನು ಬೇಳು ತಂದೆ ಯಕ್ಷಾಧಿಪ ಸುಕೇತನ ನಂದನೆಯು ತಾಟಕಿ ಸುನಾಮಕಿ ಕೋಮಲಾಂಗಿನಿ, ನನ್ನ ಪರಿಚಯ ಬೇಕೆ? ಹೌದು. ಹಾಗಾದರೆ ಕೇಳು. ಯಕ್ಷಾಧಿಪನಾದ ಸುಕೇತನ ಮಗಳು ನಾನು. ತಾತಕಿ ಎನ್ನುವ ಹಾಗೆ ನನ್ನ ಹೆಸರು. ವನವಿಹಾರಕ್ಕೆಂದು ಬಂದವಳು ನಾನು. ಹೌದಾ? ಅದು ಹೌದು. ನಿನಗೆ ಕಣ್ಣು ಕಾಣುವುದಿಲ್ವಾ? ನಿನಗೆ ಅಕ್ಷರಾಭ್ಯಾಸ ಇಲ್ವಾ? ನೀನು ಗುರುಮಟ್ಟಕ್ಕೆ ಹೋದವನೇ ಅಲ್ವಾ? ಅದೇನು ಈಗ ಮಾತಿನಲ್ಲಿ ಬದಲಾವಣೆ? ಹೌದೌದು, ಹಾಗೇನೆ ಬದಲಾವಣೆ. ಅಲ್ಲ, ದೂರದ ಮಹದ್ವಾರದಲ್ಲಿ ಒಂದು ಸೂಚನೆಯನ್ನು ಬರೆದಿದೆ. ಏನೆಂಬುದಾಗಿ? ಪುರುಷರಿಗೆ ಪ್ರವೇಶ ಇಲ್ಲ ಎನ್ನುವ ಹಾಗೆ. ಅದನ್ನು ಮೀರಿ ನೀನು ಇಲ್ಲಿಗೆ ಬಂದಿದ್ದೀಯಲ್ಲ? ಹೌದು. ಯಾಕೆ ಬಂದೆ? ಏನು ಬಂದೆ? ನೀನು ಯಾರು? ನಿನ್ನ ಪರಿಚಯ ಎಲ್ಲವನ್ನು ಹೇಳಬೇಕು. ಈಗ ನಿನಗೆ ನನ್ನ ಪರಿಚಯ ಅಲ್ವಾ ಬೇಕಾದದ್ದು? ಹೇಳುತ್ತೇನೆ, ಕೇಳು.
ಅಲ್ವಾ ಬೇಕಾದದ್ದು? ಹೌದು, ನಿನ್ನ ಪರಿಚಯ ಬೇಕು. ನನ್ನ ಗ್ರಹಿಕೆ ಸತ್ಯವಾದುದೇ. ಹಾ, ನಾನು ಸಾಮಾನ್ಯನಲ್ಲ. ಮತ್ತೆ ದಾನವ ಕುಲಕ್ಕೆ ಅಧಿಪತಿ ಎನಿಸಿದ ಹಾ, ಜಂಬಾಸುರ ಮಹಾಶಯರ ಸುತ ಓಹೋ, ಇಂದಾಕೆ ಎಂಬುದಾಗಿ ನನ್ನ ಹೆಸರು. ಹಾ, ನನ್ನ ತಂದೆಯನ್ನು ಆ ದೇವತೆಗಳು ಕೊಂದ ಸೇಡನ್ನು ತೀರಿಸುವುದಕ್ಕಾಗಿ ಸ್ವರ್ಗಕ್ಕೆ ದಾಳಿ ಮಾಡಿದೆ. ಹಾ, ದುರದಲ್ಲಿ ಕೈ ಸೋತು ಹಾ, ಪ್ರಾಣವನ್ನು ಉಳಿಸುವುದಕ್ಕಾಗಿ ಇಲ್ಲಿ ಬಂದಿದ್ದೇನೆ. ಇದು ನನ್ನ ವಿಸ್ತಾರ ಪರಿಚಯ. ನಾನಿನ್ನು ಮುಂದುವರಿಯುತ್ತೇನೆ. ಅಯ್ಯ ಚೆಲುವನೇ. ನೀನು ಚೆಲುವ ನಿನಗಾನು ಸೋತೆ 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 ಚೆಲುವ ನಿನಗಾನು ಸೋತೇನು ಚೆಲುವ ಆ ಬೆಳಗುವೆಯ ಪತಿಯಾಗಿ ಬೆಳಗುವೆಯ ಪತಿಯಾಗಿ ಬಾಳನ್ನೊಲವಿರುವುದರಿ ಬೆಳಗುವೆಯ ಪತಿಯಾಗಿ ಬಾಳನ್ನೊಲವಿನಿಂದಲಿ ಮುಂದೆ ಸುರಪನ ಗೆಲ್ಲಲು ಮಗುದು ಮುಂದೆ ಸುರಪನ ಗೆಲ್ಲಲು ಮಗುದು ಕಾಳನ್ನೊಲಬಿನಿಂದಲಿ ಮುಂದೆ ಸುರಪನ ಗೆಲ್ಲಲು ಮಗುದು ಚೆಲುವ ನಿನಗಾನೋ ಬೆಳಗುವೆಯ ಪತಿಯಾಗಿ ಬಾಳಲು ನೊಲವಿನಿಂದಲಿ ಬೆಳಗುವೆಯ ಪತಿಯಾಗಿ ಕೋಮಲಾಂಗಿನಿ, ನಿನ್ನ ಪರಿಚಯವನ್ನೇನೋ ಹೇಳಿದೆ. ಹೌದು. ಆದರೆ ನನ್ನ ಬಯಕೆ ನನ್ನ ಮನಸ್ಸಿನಲ್ಲೊಂದು ಬಯಕೆ ಇದೆ. ಏನದು? ನಿನ್ನನ್ನು ಕಂಡ ಕ್ಷಣದಿಂದಲೇ ಹಾ. ನಾನು ಸಂಪೂರ್ಣವಾಗಿ ಸೋತಿದ್ದೇನೆ. ಹ? ಮನ್ಮಥನ ಸುಮ ಶರದ ಪ್ರಭಾವದಿಂದಲೋ ಏನು ಹಾ. ನನ್ನ ಮನಸ್ಸೆಲ್ಲ ಜುಮ್ಮೆನ್ನುತ್ತಾ ಇದೆ. ಹ? ಅಯ್ಯ, ಏನು? ನಾನೊಂದು ಮಾತು ಹೇಳ್ತೇನೆ, ಏನದು? ನೀನು ಅದನ್ನು ಈಡೇರಿಸಲೇಬೇಕು. ಹೇಳು ನೀವು. ನನ್ನನ್ನು ಕೈ ಹಿಡಿದು ಹ? ನನ್ನನ್ನು ಭರಿಸುವೆಯಾ? ಓ ಹೆಣ್ಣೆ, ಹ? ನಿನ್ನ ಮನದ ಆಸೆಯನ್ನು ಕೇಳುವಾಗ ನನಗೆ ನಗು ಬರುತ್ತಾ ಇದೆ. ಯಾಕೆ? ಯಾಕೆಂದ್ರೆ ದೇವತೆಗಳಿಂದ ಕೈ ಸೋತು ಹ? ಓಡುವುದಕ್ಕೆ ಆರಂಭಿಸಿದವರು ನಾವು. ಗತಿ ಇಲ್ಲದೆ ಬಂದವರು ನಾವು. ಹ? ನನ್ನನ್ನು ಮದುವೆಯಾಗಿ ನಿನಗೆ ಯಾವ ಸುಖ ಸುತ್ತಿತ್ತು ಹೇಳು. ಅಯ್ಯ, ಹ? ನಿನಗೀಗ ಆ ಚಿಂತೆಯೋ? ಹೌದು. ಅದನ್ನು ಬಿಟ್ಟು ಬಿಡು. ಹ? ನಾನು ಯಾರು? ಬ್ರಹ್ಮನ ವರಬಲದಿಂದ ಹುಟ್ಟಿಕೊಂಡವಳು. ಹ? ಆ ಇಂದ್ರನನ್ನು ಗೆಲ್ಲಲು ನನ್ನಲ್ಲಿ ಸುಲಭ ದಾರಿ ಉಂಟು. ಏನು? ಅತುಲ ಪರಾಕ್ರಮಿಯಾದಂತಹ ನೀನು, ಹ? ಸಾವಿರ ಆನೆಯ ಬಲವುಳ್ಳ ನಾನು, ಹ? ಜೊತೆಯಾದರೆ ಹೀಗೆ? ಹೆಣ್ಣೆ, ಹ? ನಿನ್ನ ವಿಚಾರ ಒಳ್ಳೆಯದು. ಹ?
ಆದ್ರೆ ನನಗೆ ಹೇಳುವವರು ಕೇಳುವವರು ಇಲ್ಲ. ಹಾ. ನಿನಗೆ ಹಾಗಲ್ಲ, ನಿನ್ನ ಅಪ್ಪ ಇದ್ದಾರಲ್ಲ, ಅವರಲ್ಲಿ ಕೇಳದೆ ಹೇಗೆ? ಓಹೋ, ಈ ಚಿಂತೆ ನಿನ್ನನ್ನು ಕಾಡುತ್ತಿದೆ. ಹ, ಹಾಗಾದರೆ ಕೇಳು. ಹ, ನನ್ನ ತಂದೆಯವರು ಹಾ. ಎಂದೂ ನನ್ನ ಆಸೆಗೆ ಅಡ್ಡಿ ಬಂದವರಲ್ಲ. ಹಾ. ಹಾಗಾಗಿ ಆ ಚಿಂತೆಯನ್ನು ಬಿಟ್ಟು ಬಿಡುವುದು. ಹ. ಸರಿ, ನಿನ್ನ ಮನದ ಇಚ್ಛೆಯಂತಾಗಲಿ, ಹೀಗೆ ಬಾ. ಖಳನು ಪಡೆದು ಮಾರಿ ಜನುಮಾನು ಧನು ಜನಾದಿನ ಮನದಿ ಕೆಲವಂತರಗಳುರುಳೆದನು ಜನಾದಿನ ಮನದಿ ಹಲವೆಳಿಸಿ ಪೊರಟಗಿ ಮಗಿರಿಗೆ ಧನು ಜನಾದಿನದಿ ಬಹಳ ಸಂತೋಷ. ಏನೇ ಇರ್ಲಿ, ಎಂತದು? ದೇವತೆಗಳಿಂದ ಕಳಿಸೋದರು ಹಾ. ಈಗ ಬಹಳ ಸಂತೋಷವಾಗ್ತಾ ಇದೆ. ಎಂತ ಎಂತ ಸಂತೋಷ? ಯಾಕೆಂದ್ರೆ ಹಾ. ಕುಲದೇವರ ಅನುಗ್ರಹದಿಂದ ಹಾ. ಸಾವಿರಾನೇ ಬಲವುಳ್ಳ ಹಾ. ತಾಟಕಿ ಎಂಬ ಹೆಣ್ಣನ್ನು ಮದುವೆಯಾದೆ. ಓಹೋ ಹೋ. ಇಬ್ಬರು ಪುತ್ರರನ್ನು ಪಡೆದೆ. ಹಾ. ಈ ನನ್ನ ಸಾಂಸಾರಿಕ ಜೀವನದಲ್ಲಿ ಹಾ. ಉತ್ತುಂಗ ಶಿಖರವನ್ನು ಏರಿದೆ. ಹಾ. ಅದೆಲ್ಲ ಸರಿ. ಹಾ. ಇಷ್ಟೆಲ್ಲ ನಡೆಯುವಾಗ ನೀನು ಎಲ್ಲಿಗೆ ಹೋದದ್ದು? ನಾನು ಕೂಡ ಅಷ್ಟೇ. ಹಾ. ನನ್ನ ಸಂಸಾರದ ಉತ್ತುಂಗ ಶಿಖರವನ್ನು ಏರಲಿಕ್ಕೆ ಹೋದದ್ದು ನಾನು. ಹೌದಾ? ಹಾ. ಅದೆಲ್ಲ ಸರಿ. ಹಾ. ಮನಸ್ಸಿಗೆ ಯಾಕೋ ಜಡ ಆವರಿಸ್ತಾ ಉಂಟು. ಹಾ, ಹಾ, ಹಾ. ಹತ್ತಿರದಲ್ಲಿ ಕಾಣುವ ಮಾನಸ ಸರೋವರದ ತಟದಲ್ಲಿ ಸುತ್ತಾಡುತ್ತಾ ಬರೋಣ. ಬಲದಲ್ಲಿ ಮಾನದರು ವರದಿ ಮನದ ಅರಿವಿಲ್ದಿದ್ದು ಮಡಿವದನ ಉಂಟು ಅಡಿವಸನ ಉಂಟು. ಮಂದ ಮಾರುತ ಮನಕ್ಕೆ ಮುದವಿಯಲುಲ್ಲತದಿ ಮನಸ್ಸಿಗೆ ಬಹಳ ಉಂಟು. ಮುಂದಗೈ ತರಲಾಗಬತದಿ ಮುಂದಗೈ ತರಲಾಗಬತದಿ ಅರೆ. ಒಂದು ನದಿಯ ಬಳಿಗೆ ಬಂದಿದ್ದೇವೆ. ಹಾ. ಹರಿಯುವ ನದಿಯಲ್ಲಿ ಹಾ. ಬಿಂದು ಶುಚೂರಿಬದ್ಧರಾದೆವು. ಹಾ. ಈಗ ಮನಸ್ಸಿಗೆ ಬಹಳ ಸಂತೋಷ. ಹಾ. ಅದೇನೋ ದೂರದಲ್ಲಿ ಹಿಮಗಿರಿಯ ಬುಡದಲ್ಲಿ ಹಾ. ಎಲೆಮನೆಯನ್ನು ಕಾಣಿಸುತ್ತಾ ಇದೆ. ಹೌದಾ ರೀ? ಅದು ಯಾರು ಎಂದು ನನಗೆ ತಿಳಿಯಬೇಕು. ಹಾ. ಮುಂದುವರಿಯುತ್ತೇನೆ. ಮೈತ್ರ ವರುಣಿಯ ಗುರುಗಿರಿಯೇ ದೈತ್ಯಾರಿ ಮುನಿಪನರು ಹಿಂದೆ ಜರದಿಯ ಗುಡಿದ ಕೃತ್ಯದೊಡ ಕಾಲಗೀಯ ದೈತ್ಯರ ವೃತ್ರಾರಿ ಕೊಂದ ಕತೆ ನೆನೆದೆಂಬವು ಹಾಬುರಿ ಕುಂಭಜನಿ ಪರಿಮೌನದಿ ಹಾಬುರಿ ಕುಂಭಜನಿ ಪರಿಮೌನದಿ ಅವಿದರಾಗಿಲ್ಲಿಯೇ ಪಾಪಿ ಪುರಂದರ ಕುಳಿತದಿ ನಿಲ್ದಿಪ ಅಪತಿ ಪೂರ್ವದಲ್ಲಿ ಈ ರೀತಿ ಮೌನವಾಗಿ ಸ್ಥಾಪಿತನಾಗಿದ್ದಾನೆ. ಈಗ ಮೌನವಾಗಿದ್ದೇ ನಮ್ಮವರಿಗೆಲ್ಲ ವಂಚಿಸಿದ್ದಾನೆ. ನಮ್ಮ ತಾಯಾದಿಗಳಾದ ದೇವೇಂದ್ರನಿಗೆ ಸದಾ ಒಳಿತನ್ನು ಬಯಸುವ ಕಪಟ ಮುನಿ ಮಾಡಿದ ಕಾರ್ಯ ಯಾವುದು ಗೊತ್ತೇ? ಇಂದ್ರನು ಬೇಡುವನೇನಿಲ್ಲ
ಬ್ರಹ್ಮಸ್ತುತಿಯ ಸೂಚನೆಯಂತೆ ನಹುಷ ಚಕ್ರವರ್ತಿಯನ್ನು ಇಂದ್ರಪೀಠದಲ್ಲಿ ಕುಳ್ಳಿರಿಸಲಾಯಿತು. ಆ ಬಳಿಕ ಹಸಿಯ ಮೇಲೆ ಬಯಕೆ ಉಂಟಾಯಿತು. ಈ ಆಪತ್ತಿನಿಂದ ತಪ್ಪಿಸಿಕೊಳ್ಳಲಾಗದ ಈತ ಸಪ್ತ ಋಷಿಗಳಿಂದ ಹೊರಪಡುವ ಶಿಬಿಕೆಯ ಮೇಲೆ ಬರುವಂತೆ ಸೂಚಿಸಿದ. ಅದರಂತೆ ಹಸಿಯ ಬಳಿಗೆ ಹುಟ್ಟುತ್ತಿರುವಾಗ ಪಲ್ಲಕ್ಕಿಯನ್ನು ಹುತ್ತುವಲ್ಲಿ ಒಬ್ಬನಾದ ಅಗಸ್ತ್ಯ ಎಂಬ ಹೆಗಲಿಗೆ ತಾಗಿತು. ಸಿಟ್ಟಿಗೆ ಎದ್ದ ಅಗಸ್ತ್ಯ ಅರ್ಥಾತ್ ಭೂಲೋಕದ ಮೇಲೆ ಬೀಳು ಎಂಬುದಾಗಿ ಶಾಪವಿತ್ತ. ಇದರಂತೆ ನಮ್ಮ ಬದ್ಧ ವೈರಿಯಾದ ದೇವೇಂದ್ರನಿಗೆ ವೈರಿಯಾಗಿದ್ದಾನೆ. ಆದ್ದರಿಂದ ಇವರನ್ನು ಹೀಗೆ ಕಾಲ ಕಾಲ ಪ್ರಕೋಪಿ ಎದ್ದದ ಕಾಲದಲ್ಲಿ ದೇವೇಂದ್ರನ ಪಕ್ಷಪಾತಿಯಾಗಿ ಬಂದು ಸಮುದ್ರದ ನೀರನ್ನೆಲ್ಲ ಕುಡಿದವನು ನೀನು. ನಿನ್ನನ್ನು ಹೀಗೆ ಬಿಡುವುದಿಲ್ಲ. ನಿನ್ನ ತಲೆ ಮೇಲೂ ಆಯ್ದು ಲಾಲಿಪುದಮ್ಮ ನೀನು ದುರ್ವಾರ್ತೆಯ ಬೀಳುವುದೆಂತದನು ಅಮ್ಮ ಲಾಲಿಪುದಮ್ಮ ನೀನು ದುರ್ವಾರ್ತೆಯ ಬೇಡುವುದೆಂತದನು ಲೀಲೆ ವಿಕಾರದಿ ಕಾಲ ಕಳೆಯಲು ಲೀಲೆ ವಿಕಾರದಿ ಕಾಲ ಕಳೆಯಲು ಹಿಮಾಲಯ ಬಿಡೆಯ ವಿಚಾರದ ನದಿಯೇ
ಲಾಲಿಪುದಮ್ಮ ನೀನು ದುರ್ವಾರ್ತೆಯ ಹೇಳುವುದೆನುವುದನು ಅಮ್ಮ 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 ಏ, ಯಾರು ನೀನು? ನಾನಮ್ಮ ನಿಮ್ಮ ಗಂಡ ಕಬ್ಬಾಳಕ್ಕೆ ಮಾರಿಸಿಕೊಟ್ಟು. ಅಲ್ಲಮ್ಮ ಹಾ? ನಾನು ಮತ್ತು ನಿಮ್ಮ ಗಂಡ ಹಾ, ಅಲ್ಲಿ ಸರಸುನ ಬಳಿಗೆ ಹೋದದ್ದಮ್ಮ. ಯಾರ ಬಳಿಗೆ? ಸರಸು ಸರಸು ಅಲ್ಲ, ಯಾರು ನಿನ್ನ ಅತ್ತೆ ಮಗಳ? ಏ ಹಾಗಲ್ಲಮ್ಮ, ಮತ್ತೆ? ಸರಸು ಸರಸು. ಓಹೋ, ಸರಸಿಯ ಬಳಿಗೆ ಹೋದವಳು ನೀನು. ಹೌದಮ್ಮ. ಹಾ, ಏನಾಯ್ತು? ಅಲ್ಲಮ್ಮ, ಹಾ, ನಿಮ್ಮ ರಾಯರು ಮನೆಯಲ್ಲಿ ಸ್ನಾನ ಮಾಡುವುದಿಲ್ವಾ ಅಮ್ಮ? ಏ, ಯಾಕೋ ಹಾಗಂತೀಯ? ಅಲ್ಲಿಗೆ ಹೋದದ್ದೇ ತಡ ಅಮ್ಮ. ಹಾ, ನಮ್ಮ ರಾಯರಿಗೊಂದು ಮನಸ್ಸಾಯ್ತಲ್ಲ ಏನಂತ? ಅಮ್ಮ. ಹಾ, ನಿನ್ನ ರಮಣನೈದೆ ನಿನ್ನ ರಮಣನೈದೆ ನಾನಾದಿಗಳನ್ನು ಮುಗಿಸಿ ಮುರಲಿ ಮುನ್ನಡೆದಾಗ ಜನನು ಕಾಣುತ್ತ ಪತಿಯನ್ನು ತಳೆದು ಮುನಿಯನ್ನು ಮುದಲಿಸಿದ ನಿನ್ನ ರಮಣನೈದೆ ಅಮ್ಮ, ಹಾ, ಅಲ್ಲಿಗೆ ಸ್ನಾನಕ್ಕೆ ಇಳಿದೇವಮ್ಮ. ಹಾ. ಇಳಿದಾಗ ಅಲ್ಲಿಗೆ ಒಬ್ಬ ಮಣಿಪಾಲ ಬಂದನಮ್ಮ. ಯಾರು? ಮಣಿಪಾಲ ಮಣಿಪಾಲ. ಏ, ಹಾಗಲ್ವೋ, ಮುನಿಪಾಲ. ಹಾ 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 ಹಾ. ಋಷಿಗಳು ಯಾರೆಂದು ತಿಳಿಯುತ್ತೆ? ಏನು ತಿಳಿಯದೆ? ಯಾರು? ಅಗಸ್ಟ್ ಮಹರ್ಷಿ. ಹಾ, ಅಗಸ್ಟ್ ಮಹರ್ಷಿ. ಏ, ಹಾಗಲ್ವೋ, ಮತ್ತೆ? ಅಗಸ್ತ್ಯ ಮುನಿ. ಹಾ ಹಾ ಹಾ. ಹಾ, ಮುಂದೇನಾಯ್ತು? ಅವನು ಸಿಕ್ಕಿದೆ ತಡ ಅಮ್ಮ. ಹಾ, ನಮ್ಮ ರಾಯರು ಶುರು ಮಾಡಿದಲ್ಲ. ಹಾ, ಎಲೆ ಕಾಪಿಟಿ ಮಗನೇ, ಏನೋ ಮೂಗು ಮುಚ್ಚಿ ಕುಳಿತಿದ್ದೀಯಾ? ಮಾಡುವುದೆಲ್ಲ ಮಾಡಿ ಇಲ್ಲಿ ಬಂದು ಕುಳಿತಿದ್ದೀಯಾ? ನೌಷಧನಿಗೆ ಚಾಪೆ ಕೊಟ್ಟು ಇಲ್ಲಿ ಸಿಕ್ಕಿದ್ದನ್ನೆಲ್ಲ ಕುಡಿದು ನಮ್ಮವರನ್ನೆಲ್ಲ ಕೊಂದಿದ್ಯಲ್ಲ. ನಿನ್ನನ್ನೆಲ್ಲ ತಲೆ ಕಡಿತೇನೆ. ಏ, ಯಾರಿಗೆ ಹೇಳ್ತಿದ್ದೀಯಾ? ಅಲ್ಲಮ್ಮ, ಅಲ್ಲಿ ರಾಯರು ಹೇಳಿದಮ್ಮ. ಓಹೋ, ಹಾ. ಅಗಸ್ತ್ಯ ಮುನಿ ಹೌದಮ್ಮ. ಇಂದ್ರನ ಪಕ್ಷಪಾತಿ. ಹಾ. ಅಂದು ನಹುಷನಿಗೆ ಶಾಪವನ್ನು ಕೊಟ್ಟಿದ್ದಾನೆ. ಹೌದಮ್ಮ. ಸಮುದ್ರವನ್ನು ಆಪೋಷಣೆ ಕೈದವ. ಹಾ ಹಾ. ಹಾ, ನಮ್ಮವರು ಸುಮ್ಮನೆ ಇರ್ಲಿಕ್ಕಿಲ್ಲ. ಇರ್ತಾರ ನಮ್ಮವರು. ಏನಾಯ್ತು? ಎದ್ದು ಒಂದು ಎಡಕಾಲೆಯಲ್ಲಿ ಒತ್ತಿ ಬಿಟ್ಟರು. ಹಾ, ಹಾ. ಮತ್ತೆ? ಮತ್ತೆ ಅಮ್ಮ, ಹಾ, ಮತ್ತೆ ಏನು ಹೇಳುವುದಮ್ಮ? ಹಾ, ಎದ್ದಂತ ಮುನಿ ಉಂಟಲ್ಲಮ್ಮ, ಸರ್ಪೆಯನ್ನು ಮಂತ್ರಿಸಿ ನಮ್ಮ ರಾಯರನ್ನು ಸುಟ್ಟು ಹಾಕಿದ್ರು. ಏನು ವನಿತೆ ದುಪ್ಪನೆ ಕಿಡಿದು ಕರವಿಡಿದಿನಿಯನನು ನೆನೆ ನೆನೆದು ಇನಿಯನನು ನೆನೆ ನೆನೆದು ದುಃಖಾಶುವನು ತೂತುತ್ತಲಿ ಅಯ್ಯೋ ಸ್ವಾಮಿ. ಕಾರುಣ್ಯ ಕೃತಾಕನಿಲ್ಲದೆ ಓದುದೇ ಶಾಂತಿ ಸಂತಸ ಬಳಿದು ಶಾಂತಿ ಸಂತಸ ಬಳಿದು ವೈದವ್ಯದೊಳೆದು ಬದುಕಲುಳಿದು ಕಾಂತನಿಗಿಂತ
ಸಂತೋಷವೆಂಬ ನವಿಲು ಗರಿ ಬಿಚ್ಚು ಕುಣಿಯುವಂತಹ ಕಾಲಕ್ಕೆ ಗರಿ ಮುರಿದು ಧರೆಗೆ ಬಿದ್ದಂತಹ ಅನುಭವವಾಯಿತಲ್ಲ. ಅಯ್ಯೋ ದೇವರೇ, ನನ್ನನ್ನು ಪ್ರೀತಿಸಿ ಮದುವೆಯಾದ ಸ್ವಾಮಿ ನನ್ನನ್ನು ಬಿಟ್ಟು ದೂರ ಹೋದಿರಿ ಸ್ವಾಮಿ. ಅಯ್ಯೋ ವಿಧಿಯೇ, ನಾನೇನ ಮಾಡಲಿ, ನಾನೇನ ಮಾಡಲಿ. ತರುಣಿ ಮರುಗುತ್ತಲೆಂದಣಿ ಬರಿದೆ ಶೋಕಿಸಲೇನು ಫಲ ಮಮ ದುರಗು ಜಲಧರಣನು ಕರೆದರುಗುವೆನು ಹದನಗಳ ನರುಳ ಗುಂಬಜ ಕೈದ ಗದ್ದೆಗೆ ಮರಳಿಸುವೆ ಬಡಿಯನು ತಲಾಕೆಯು ಕರೆದಳಾಗ ಸುಬಾ ಕುಮಾರೀಚರನು ತನ್ನೆಡೆಗೆ ಸತ್ತವರಿಗಾಗಿ ಅತ್ತರೆ ಮತ್ತೆ ಎದ್ದು ಬರುವುದಕ್ಕೆ ಸಾಧ್ಯವೇ ಇಲ್ಲ. ಆ ಮುನಿಗೆ ತಕ್ಕ ಪಾಠವನ್ನು ಕಲಿಸುವುದಕ್ಕಾಗಿ ನನ್ನ ಭುಜದೆತ್ತರಕ್ಕೆ ಬೆಳೆದು ನಿಂತಿದ್ದಾರಲ್ಲ ನನ್ನ ಬಾಲಕರು, ನನ್ನ ಮಕ್ಕಳನ್ನೇ ಕರೆಯುತ್ತೇನಂತೆ. ಮಕ್ಕಳೇ, ಹೀಗೆ ನಮ್ಮ ವೈರಿಗಳಾದ ಆ ದೇವತೆಗಳಿಂದ ಏನಾದರೂ ತೊಂದರೆ ಇದೆ ಅಥವಾ ಹರಿಹರರಿಂದ ನಿಮಗೆ ಇಂಥ ಸ್ಥಿತಿ ಬಂದೋದಕ್ಕೆ ಹೇಳು ತಾಯಿ. ನೀನು ಒಂದು ಅಪ್ಪಣೆ ಕೊಟ್ಟರೆ
ಅವರನ್ನೆಲ್ಲ ನಾನು ತುಳುತ್ತೇನೆ. ಬನ್ನಿ ಬುದಿಲ್ದ ನಿರ್ಣಯಗೋಳನು ಚಿನ್ನರೆ ಕುಂಭಜನೋ ಎನ್ನ ರತನ ದುಡ್ಡು ರುಗಿದ ತೃಣದೋಲು ಎನ್ನ ರತನ ದುಡ್ಡು ರುಗಿದ ತೃಣದೋಲು ಜನ್ನದ ಕೊಂಡದ ನೀನೇ ಬಣ್ಣಿ ಬುದಂದ ನಿರ್ಣಯಗೋಳನೋ ಆ ಆ ನನಗೆ ಒದಗಿ ಬಂದಂತಹ ಪರಿಸ್ಥಿತಿಯನ್ನು ನಾನು ಯಾವ ಬಾಯಲ್ಲಿ ಹೇಳಲಿ ಮಗನೇ. ನಿಮ್ಮ ಸಂತೋಷವನ್ನು ಕಂಡು ನಿಮ್ಮ ನಗು ಮುಖವನ್ನು ಕಂಡು ನನ್ನ ಸ್ವಾಮಿಯ ಜೊತೆ ನಾನು ಆನಂದದಿಂದ ಇದ್ದವಳು. ಆದರೆ ಅಗಸ್ತ್ಯ ಮುನಿ ನಿಮ್ಮ ತಂದೆಯನ್ನು ಸುಟ್ಟು ಹಾಕಿದ ನನ್ನ ಮಗನೇ. ಅದಕ್ಕಾಗಿ ನಿಮ್ಮನ್ನು ಕರೆದಿದ್ದೇನೆ ಮಕ್ಕಳೇ. ಆ ಮುನಿಗೆ ತಕ್ಕ ಶಿಕ್ಷೆಯನ್ನು ನೀಡಬೇಕು. ಹದಿಸುವೆ ನಿಮಿಷದಲ್ಲಿ ನಮ್ಮ ತಂದೆಯನ್ನು ಕೊಂದಂತಹ ಪಾಪಿ ಅವನನ್ನು ಕೊಲ್ಲದೇ ಇದ್ದರೆ ನಮ್ಮ ತಂದೆಗೆ ಸದ್ಗತಿ ಸಿಗುವುದಿಲ್ಲ. ಒಂದು ಅಪ್ಪಣೆ ಕೊಡಿತಾಳೆ. ಭಲೆ ಕುಮಾರ. ಹೋಗಿ ಅವನನ್ನು ನಾನು ಕೊಂದು ಬರ್ತೇನೆ. ನನ್ನ ತಂದೆಯನ್ನು ಕೊಂದವನು ಈ ಭೂಮಿಯಲ್ಲಿ ಬದುಕುವುದಕ್ಕೆ ಅವಕಾಶವಿಲ್ಲ. ನಿನ್ನ ಮನದಲ್ಲಿರುವ ದುಗುಡವನ್ನು ಬಿಟ್ಟು ನನಗೊಂದು ಆಜ್ಞೆಯನ್ನು ಕೊಡು. ನಾನು ಅವನನ್ನು ಕೊಂದು ಬರುತ್ತೇನೆ. ತರಣನೆ ಬರುವೆನು ನಿಮ್ಮೊಡಗೂಡುತ್ತ
ನಿನಗೆ ಕೊಡುವೆ. ನನ್ನ ತಂದೆಯನ್ನು ಕೊಂದಂತಹ ನೀನು ನಿನ್ನ ತಲೆಯನ್ನು ಕಡಿದು ಹೋಮಕುಂಡಕ್ಕೆ ಹಾಕಿಸಿದರೆ ನಾನು ಸಣ್ಣ ಸುತ್ತಲೇ ಅಲ್ಲ. ನಿನ್ನ ಮನೆಯ ಕಪಟದಿಂದ ತಪಸ್ಸು ಮಾಡುತ್ತಿರೋ ಮುದಿ ಗುಬೆಯೇ, ನನ್ನ ತಂದೆಯನ್ನು ಕೊಂದ ಸೇಡನ್ನು ತೀರಿಸುವುದಕ್ಕಾಗಿ ಬಂದವನೇ ಸುಂದನ ಸುತನಾದ ಶುಭವ. ನಿನ್ನನ್ನು ಕೊಂದು ನನ್ನ ತಂದೆಯ ಆತ್ಮಕ್ಕೆ ಸದ್ಗತಿಯನ್ನು ಕೊಡುತ್ತೇನೆ. ಎಚ್ಚರಿಕೆ. ಮುಳಿದು ನಮ್ಮ ದೊರೆದೆ ಕಳನೆ ಒಬ್ಬ ದೂಷಿಸುತ್ತಾ ಇದ್ದೀರಿ. ಆದರೆ ನಾನು ಅಂತಹ ಕೃತ್ಯವನ್ನು ಎಸಗಿದವನಲ್ಲ. ನಿಮ್ಮ ತಂದೆ ಸುಂದ ಮಾಡಿದ ತಪ್ಪಿಗೆ ಸರಿಯಾದ ಶಿಕ್ಷೆ ಆಗಿದೆ ವಿನಃ ನಾನು ಮಾಡಿದ ತಪ್ಪಲ್ಲ. ಹಾಗಾಗಿ ಇಲ್ಲಿಂದ ತೆರಳಿ. ನನ್ನ ಸ್ವಾಮಿ ಮರಣಗೈದಿದ್ದಾರೆ. ನನ್ನ ಮನೆಯನ್ನು ಮಸಣವಾಗಿಸಿದ ನಿನ್ನನ್ನು ಸುಮ್ಮನೆ ಬಿಡಲಾರೆ. ಪಿತನ ತಂದೆಯನ್ನು ಕೊಂದ ಆ ಇಂದ್ರ ಅಂತಹ ದೇವೇಂದ್ರನಿಗೆ ಒಳಿತನ್ನು ಬಯಸಿರೋ ನಿನ್ನನ್ನು ಅಪೇಕ್ಷಿಸಿದ ನನ್ನ ತಂದೆ ಅದನ್ನು ತ್ರಿಕಾಲ ಜ್ಞಾನಿಯಾದ ನೀನು ತಿಳಿಯಬೇಕು. ಬದಲಾಗಿ ನನ್ನ ತಂದೆಯನ್ನು ಕೊಂದೇಲ್ಲ ಯಮಲೋಕದ ದಾರಿಯನ್ನು ನಾನು ತೋರಿಸುತ್ತೇನೆ. ಚಿಂತನೆಗೆ ಬೆಂಕಿ ಬಿತ್ತು ನಿನಗೆ ಅಪಮಾನ ಮಾಡಿದರೆ ಅಂತವರನ್ನು ಸುಟ್ಟು ಹಾಕುತ್ತೀಯ. ಸುಡುಗಕ್ಕೆ ನೀನು ಬದುಕಿದರೆ ತಾನೆ. ಅನ್ಯಾಯಗಾರನಾದ ನಿನ್ನನ್ನು ಹೋಮಕುಂಡಕ್ಕೆ ಹಾಕಿ ಸುಡುತ್ತೇನೆ. ತೃಣದ ಮಾದರ
ವಿನನುಳು ಮನಗುರಕ್ಕದರಾಗಿ ಲೋಕದಿ ಗುಣಪವಕ್ಷಕರಿನಿತಿ ನಿಮಗಿದು ಶಾಪವೆಂದೆನಲು ಜಗತ್ತಿನ ಹಿತದೃಷ್ಟಿಯಿಂದ ಸರ್ವವನ್ನು ತ್ಯಜಿಸಿ ತಪಸ್ಸನ್ನಾಚರಿಸುತ್ತಿರುವ ನನ್ನನ್ನು ಹೀನ ಮಾತುಗಳಿಂದ ಅಪಹಾಸ್ಯ ಮಾಡಿದ ಆ ಕಾರಣಕ್ಕೆ ಯಮನಾಲಯವನ್ನು ಸೇರಿದ ವಿನಃ ನಾನು ಮಾಡಿದ ತಪ್ಪಲ್ಲ. ನೀವು ತಪ್ಪಾಯಿತೆಂದು ಕ್ಷಮೆ ಯಾಚಿಸಿದರೆ ಸರಿ, ಇಲ್ಲದಿದ್ದರೆ ನನ್ನ ಕೋಪದ ಶಾಪಕ್ಕೆ ಬಲಿಯಾಗುವಿರಿ. ಜಗದ ಜುಮದಿಂದನೆಯ ಹೋಮಕುಂಡಕ್ಕೆ ಹಾಕಿ ಸುಡದಿದ್ದರೆ ನಾನು ಸುಂದರನೇ ಧನುಜನಾಗಿಗ ನಿಮ್ಮ ವಿಧನನು ಶಾಪವೇನನು ನೀವು ರಕ್ಕಸರಂತೆ ವರ್ತಿಸಿದ್ದಕ್ಕೆ ಇನ್ನು ಮುಂದೆ ಭೂಯಲ್ಲಿ ಮುನಿಶಾಪಕ್ಕೆ ಕಲ್ಲಣಿತು ವಿನಯದೊಳೆರಗುತ್ತ ಮುನಿ ಪದವನ ಜದಿ ಕೊರಳುದಲಿಗೆ ಪೇಳತಿದು ಗುಡದಲಿಗೆ ಮನ್ನಿಸೇಲೆ ಮುನಿಪಾ ಮುನಿಪಾಲ ಮನ್ನಿಸೋ ನಾನಿನ ಗುಲ್ಲದ ದ್ರೋಗವನು ಗೈದೆನು ಸನ್ನುತಾಗಲಿ ಎನ್ನ ಪಾಪದ ಘನ್ನ ಹೊರೆಯ ಮನ್ನಿಸೆಲೆ ಮುನಿಪಾಲ ಸ್ವಾಮಿ, ನಮ್ಮ ಅಪರಾಧವನ್ನು ನೀವು ಮನ್ನಿಸಬೇಕು. ಸ್ವಾಮಿಯನ್ನು ಕಳೆದುಕೊಂಡ ದುಃಖದಿಂದ ಕೋಪದ ಕೈಗೆ ಬುದ್ಧಿಯನ್ನು ಕೊಟ್ಟು ನಿಮ್ಮನ್ನು ನಿಂದಿಸಿತ್ತು ಹೌದು ಸ್ವಾಮಿ, ಆದರೆ ನಮ್ಮ ತಪ್ಪಾಯಿತು. ನೀವು ಮಾಡುವ ಜಪ ತಪಗಳಿಂದಾಗಿ ಲೋಕ ಸುಸ್ಥಿತಿಯಲ್ಲಿದೆ. ಜ ಎಂದರೆ ಜನ್ಮ ಭಿಕ್ಷೆ, ಪಾ ಎಂದರೆ ಪಾಪನಾಶಕ ಎನ್ನುವ ಹಾಗೆ ಜಪ ತಪಗಳನ್ನು ಮಾಡುವಂತಹ ನೀವೇ ನಮ್ಮ ಮೇಲೆ ಮುರಿದರೆ ನಮ್ಮನ್ನು ಕಾಪಾಡುವವರು ಯಾರಿದ್ದಾರೆ ಸ್ವಾಮಿ? ಸ್ವಾಮಿ, ನಮ್ಮ ತಪ್ಪನ್ನು ಮನ್ನಿಸಿ ನಾವು ಪುಣ್ಯಲೋಕವನ್ನು ಸೇರುವಂತೆ ಅನುಗ್ರಹಿಸಬೇಕು ಸ್ವಾಮಿ. ಮುನಿಪನು ದಗ್ಗರಣ ದ್ರವಿದನು ವನಿತೆಗೆದನು ಮುಂದೆ ಲೋಕದ ಜನತೆಯನ್ನು ಧರಿಸಲು ಇಳಿವನು ವನಜನಾಭ ಮುಂದೆ ಲೋಕದ ಜನತೆಯನ್ನು ಧರಿಸಲಿಳಿವನು ವನಜನಾಭ ತಾಶರಥಿ ಎಂದೆನಿಸಿ ಬಹ ಲೋಕೇಶ
ಆತನ ಶಸ್ತ್ರದಲಿತನು ಘಾತಿಗೂದುದ ಪಡೆಯುವಿರಿದಿವ ವಾಸವೆನಲು ವನಿತೆಗೆದನು ಕೆಟ್ಟ ಮೇಲೆ ಬುದ್ಧಿ ಎಂಬಂತಾಯ್ತು ನಿಮ್ಮ ದುಸ್ಥಿತಿ. ಹೌದು, ಋಷಿ ಶಾಪ ಯಾವತ್ತೂ ಹುಸಿಯಾಗಲ್ಲ. ಅಲ್ಲದೆ ಕೊಟ್ಟ ಶಾಪ ಮರಳಿ ಪಡೆಯುವ ಹಾಗಿಲ್ಲ. ಹೌದು ಸ್ವಾಮಿ. ಹಾಗಾಗಿ ಶಾಪದ ಪರಿಮಾರ್ಜನೆಯನ್ನು ನೀಡುತ್ತಿದ್ದೇನೆ. ನೀವು ಭೂಮಿಯಲ್ಲಿ ರಕ್ಕಸರಾಗಿ ಹುಟ್ಟಿದ ಕಾಲಕ್ಕೆ ಶ್ರೀಹರಿಯು ಧರ್ಮದ ಉದ್ಧಾರಕ್ಕಾಗಿ ದಶರಥ ಸುತನಾಗಿ ರಾಮನೆಂಬ ಅಭಿನಾಮದಿಂದ ಹುಟ್ಟಿ ಬರಲಿದ್ದಾನೆ. ಆತನ ಬಾಣ ಸ್ಪರ್ಶವಾದ ಕೂಡಲೇ ನಿಮ್ಮ ವಿಕಾರ ಸ್ವರೂಪವು ಮಾಯವಾಗಿ ದಿವ್ಯ ದೇಹಿಗಳಾಗಿ ನಿಮ್ಮ ಲೋಕವನ್ನು ಸೇರುವವರಿದ್ದೀರಿ. ಮಕ್ಕಳೇ, ಶುಭವಾಗಲಿ. ದಶ ದಿಸೆಯು ನಡುಗುವ ಘರ್ಜನೆಯೊಳೈ ತಂದು ವಸುಮತಿಗೆ
ಇಲ್ಲಿಯವರೆಗೆ ಎಲ್ಲಿ ಇದ್ದೇವು ಎಂಬ ವಿಚಾರ ನನಗೂ ತಿಳಿದಿಲ್ಲ, ನಿನಗೂ ತಿಳಿದಿಲ್ಲ. ಆದರೆ ಸರಿಯಾಗಿ ದೃಷ್ಟಿಯನ್ನು ಅತ್ತ ಕಡೆಗೆ ಹಾಯಿಸಿದರೆ ಅದೆಷ್ಟೋ ಮಾನವ ಸಂಕುಲಗಳು ನಮ್ಮ ಕಣ್ಣ ಮುಂದೆ ತಿರುಗಾಡುತ್ತಾ ಇವೆ. ಅಷ್ಟೇ ಅಲ್ಲದೆ ಯೋಚನೆ ಮಾಡುವುದಾದ್ರೆ ಉದರಾಗ್ಲಿ ಕಾಣುತ್ತಿದೆ. ಗಂಟಲು ಒಳಗುತ್ತಿದೆ. ಹಸಿವು ಬಾಯಾರಿಗೆ ನಮ್ಮ ಹಸಿವನ್ನು ನೀಗಿಸಲು ದಾರಿ ಏನಾದರೂ ಇದೆಯೇ? ಪರಿಮರಿ ಭಕ್ತಗಳು ಭಕ್ಷ್ಯಗಳನ್ನು ಮಾನವರು ತಿನ್ನುತ್ತಿದ್ದಾರೆ. ನಮಗಾರು ತಂದು ಕೊಡುವವರಿಲ್ಲ. ಅವರನ್ನು ನೋಡಿದರೆ ಜೊಲ್ಲು ಬರುತ್ತಾ ಉಂಟು ಬಾಯಲ್ಲಿ. ಮಕ್ಕಳೇ, ಜನರೆದುರಲ್ಲಿ ಭಯದಲ್ಲಿ ಸುತರಾದ ನೀವು ಹಸಿವು ಬಾಯಾರಿಕೆಯಿಂದ ಬಳಲುವುದಕ್ಕೆ ನಾನು ಅವಕಾಶ ನೀಡಲಾರೆ. ನೇರವಾಗಿ ಜನರಿರುವಲ್ಲಿಗೆ ಹೋಗಿ ಬಿಡಬೇಡಿ. ಕೈಗೆ ಸಿಕ್ಕವರನ್ನ ಕೊಂದು ಹಾಕಿ. ಕೊಲ್ಲುವುದೇತಕ್ಕೆ ಬಿಡಿದಿ ಜನಗಳು. ನಮ್ಮ ಹಸಿವು ನಿವಾರಣೆ ಆಗುವುದಲ್ಲವೇ? ಸರಿದರಿದು ಅದರ ತಡಿವೆ ಬಗೆ ನಡೆಯೇ.
ಧನುಜಯಾರ್ಪಟಿ ಅನಿತರುಳು ಕರೆದಿರುವುದ ರಾಘವನ ಮುನಿಪನಿಂದ ರಘುಕುಲೇಂದ್ರಗೆ ನೀವು ಕೇಳಿದ ನಾಟಕೀಯ ವೃತ್ತಾಂತವನ್ನು ಕಣ್ಣಾರೆ ಕಂಡಿರಲ್ಲವೇ? ಹೌದು ಗುರುದೇವ. ಗುರುದೇವ, ಏನದು ಕೇಳಿಸುತ್ತಾ ಇರುವುದು? ರಾಮ, ಕೇಳಿಸಿದಲ್ಲವೇ ಆ ರಾಕ್ಷಸರ ಬುದ್ಧಿ? ಮಾನವರ ತನುಗಂಧ ಅವರ ನಾಸಿಕಕ್ಕೆ ಸೋಂಕಿದಾಗ ಈ ರೀತಿ ಬೊಬ್ಬೆ ಇಡುತ್ತಾ ಬರುತ್ತಾರೆ. ಇನ್ನು ಕ್ಷಣಾರ್ಧದಲ್ಲಿ ನಮ್ಮೆದುರು ಬರುತ್ತಾರೆ. ಹಾಗಾಗಿ ದಂಶನಗಳನ್ನು ಹಿಡಿದು ಸಿದ್ಧರಾಗು ಮಗನೇ. ಗುರುದೇವ, ಚಿತ್ತವಿದಲೆ ಮುನಿಪೋತಮ ನಾರಿಯ ಹತ್ಯೆಯನೆ ತಗುವುದು ಮುನಿಪ ನಾರಿಯ ಹತ್ಯೆಯನೆದಗುವುದು ಕ್ಷತ್ರಿಯನಾದೆನಗುತ್ತಮವಿನಿಪುದೇ ಕ್ಷತ್ರಿಯನಾದೆನಗುತ್ತಮವಿನಿಪುದೇ ಹತ್ತದೆ ಪಾತಕಬಹುದು ಚಿತ್ತವಿದಲೆ ಮುನಿಪೋತಮ ನಾರಿಯ ಹತ್ಯವನೆ ತಗುವುದು ರಾಮ, ನಾಟಕ ಪ್ರಕರಣವನ್ನು ಅತ್ಯಂತ ರೋಚಕವಾಗಿ ನಮಗೆ ತಿಳಿಯಪಡಿಸಿದಿರಿ. ಈಗ ನೀವೇ ಆಕೆಯನ್ನು ವಧಿಸಬೇಕೆಂದು ಹೇಳುತ್ತಿದ್ದೀರಿ. ಹೌದು, ನಾನರಿತಿರುವ ಅಲ್ಪ ತಿಳುವಳಿಕೆಯಂತೆ ಆಕೆ ಏನೇ ಆಗಿದ್ದರೂ ಸ್ತ್ರೀ ಎಂಬುದು ಮಾತ್ರ ಖಚಿತವಷ್ಟೇ. ನಾನೀಗ ಆಕೆಯನ್ನು ಕೊಂದೆ ಎಂದಾದರೆ ನನಗೆ ಸ್ತ್ರೀ ಹತ್ಯೆ ಪಾತಕ ಬಾಧಿಸಲಾರದೆ. ಕ್ಷತ್ರಿಯನಾಗಿ ಸೂರ್ಯವಂಶದಲ್ಲಿ ಜನಿಸಿದ ನನಗೆ ಇದು ಸಲ್ಲದ ವ್ಯವಹಾರವಾಗಲಾರದೆ. ಇದು ಧರ್ಮ ಸಮ್ಮತವೇ? ತಾವೇ ವಿವರಿಸಬೇಕು. ರಾಮ, ನಿನ್ನ ಧರ್ಮ ಸಂಕಟ ನನಗರ್ಥವಾಯಿತು. ಅದನ್ನು ನಿವಾರಿಸುವುದು ನನ್ನ ಕರ್ತವ್ಯ. ಲೋಕದಲ್ಲಿ ಸಜ್ಜನರಾಗಿ ಧರ್ಮವನ್ನು ಪಾಲಿಸುತ್ತಿರುವ ಸ್ತ್ರೀಯೋರ್ವಳನ್ನು ಹತ್ಯೆಗೈದರೆ ಅಂತಹ ಶಾಪ ಬಾಧಿಸುವುದು. ಆದರೆ ಈಕೆ ಸ್ತ್ರೀಯಾದರೂ ಲೋಕಕಂಟಕಿಯಾಗಿದ್ದಾಳೆ, ನರಭಕ್ಷಕಿಯೂ ಆಗಿದ್ದಾಳೆ. ಯೋಚಿಸಬೇಡ, ಅವಳ ಸಂಹಾರಕ್ಕಾಗಿ ಸಿದ್ಧನಾಗು ಮಗನೇ. ಹಾಗೇ ಆಗಲಿ. ಯಾರು ಮನುಜರೆಂದು ಎಲ್ಲ ವನದಲ್ಲಿ ನರರ ವಾಸನೆಯೇ ಬರುತ್ತಿರಲಿಲ್ಲ. ಆದರೆ ಈ ದಿನ ನರರ ವಾಸನೆ
ನನ್ನ ಮೂಗಿಗೆ ತಳುಗಿತು. ಏನೋ ನರಕೋಲ! ನನ್ನನ್ನು ನೋಡಿದ ಕ್ಷಣ ಎಲ್ಲರೂ ಓಡಿ ಹೋಗುತ್ತಾರೆ. ಆದರೆ ನೀನು ನನ್ನನ್ನು ಎದುರಿಸಿ ನಿಂತಿದೆಯಾ? ಯಾರು ನೀನು? ಎಲ್ಲಿಂದ ಬಂದೆ? ವನಕ್ಕೆ ಯಾಕೆ ಬಂದೆ? ಎಲ್ಲವನ್ನು ಹೇಳು. ಯಾರೇ ನಿನಗೆ ಮನವ ನಡೆಯುವ ಅಲ್ಲೇ ನೆಲೆ ನಿಂತ ರಾಕ್ಷಸ ಪಿಶಾಚಿಯೇ, ಮುಗಿಯಿತು ನಿನ್ನ ಕತೆ. ಬದುಕಬೇಕೆಂಬ ಆಸೆ ಇದ್ದರೆ ಕಣ್ಣಿಂದ ಮಾಯವಾಗಿ ಹೋಗು, ಇಲ್ಲವಾದರೆ ಬಾ ನನ್ನ ಶರಣರಿಗೆ. ನೀನು ಬಂದು ನನ್ನಲ್ಲಿ ಮಾತನಾಡುತ್ತಿರುವೆಯಾ? ನಿನ್ನನ್ನು ಇಲ್ಲಿಗೆ ಕರೆಸಿಕೊಂಡ ಗಡ್ಡ ಬಿಟ್ಟ ಗೊಡ್ಡ ಮುನಿಯ ಜೊತೆ ನಿನ್ನನ್ನು ಕೊಂದು ಮುಗಿಸುತ್ತೇನೆ. ಮುಚ್ಚಬಾಯ್. ತೋರೆ ಕೊಲ್ಲದುಳಿಯೇನು ಕೊಂದು ತಿಂದಿರಬಹುದು, ಆದರೆ ಕೊಂದುದನ್ನು ತಿಂದರೆ ಮಾತ್ರ ಸಾಲದು, ಅದರ ಪಾಪವನ್ನು ತಿಂದು ಅರಗಿಸಿಕೊಳ್ಳಬೇಕಾಗುತ್ತದೆ. ಇನ್ನು ಮತದಲ್ಲಿ ಅಂಜುವ ಪೂರ ನಾನೆಂದು ತಿಳಿಯಬೇಡ. ಒಳ್ಳೆಯ ಮಾತಿನಲ್ಲಿ ನಡೆಯಲಿಲ್ಲ ಮಾತಾಡಿ ಏನು ಪ್ರಯೋಜನ ನೋಡು.
ಶರೀರಿಯಾದ ತನ್ನ ಲೋಕವನ್ನು ಸೇರಿದಳು. ಮಗನೇ, ಹಾಗೆಯೇ ಇನ್ನು ಮುಂದಕ್ಕೆ ನಿನಗೆ ವಿಜೃಂಭಕಾಸ್ತ್ರ ಎನ್ನುವ ದಿವ್ಯ ಮಂತ್ರಾಸ್ತ್ರವನ್ನು ನೀಡಲಿದ್ದೇನೆ. ಗುರುಗಳೇ, ರಾಮ, ವಿಜೃಂಭಕಾಸ್ತ್ರದ ಮಹಿಮೆ ಏನು? ಅದನ್ನು ನಾನೇ ಸ್ವೀಕರಿಸಬೇಕೆಂಬುದಕ್ಕೆ ಹಿನ್ನೆಲೆ ಏನು ಗುರುದೇವ? ಇದೇ ಮಗನೇ, ಹಿಂದೆ ಕೃಷ್ಣಾಶ್ವರು ಈ ಅಸ್ತ್ರಗಳನ್ನು ನನಗೆ ನೀಡಿದ್ದು ಲೋಕಕ್ಕೆ ಒಳಿತನ್ನು ಸಾಧಿಸುವುದಕ್ಕಾಗಿ ನೀಡಿದ್ದು. ಇದು ಸಜೀವ ಶರಗಳು. ಇದರ ವಿಶೇಷತೆ ಏನೆಂದರೆ, ನೀನು ಯಾವ ಕಾರ್ಯವನ್ನು ಸಿದ್ಧಿಸಲು ಯೋಚಿಸಿ ಪ್ರಯೋಗಿಸುತ್ತೀಯೋ ಆ ಕಾರ್ಯವನ್ನು ಪೂರ್ಣಗೊಳಿಸಿ ಸಪ್ತ ಸಾಗರಗಳಲ್ಲಿ ಮಿಂದು ಪುನಃ ನಿನ್ನ ಬತ್ತಳಿಕೆಯನ್ನು ಸೇರುತ್ತದೆ. ಸರಿ, ಪೂರ್ಣ ಧರ್ಮ ಪ್ರಜ್ಞೆಯುಳ್ಳ ನಿನಗೆ ಈ ಅಸ್ತ್ರವನ್ನು ನೀಡಲು ಮನ ಮಾಡಿದ್ದೇನೆ. ಇನ್ನು ಅನೇಕ ದೈತ್ಯರನ್ನು ವಧಿಸುವುದಕ್ಕಾಗಿದೆ. ಅದು ಇದೋ ಮಗನಿಗೆ ಈ ಅಸ್ತ್ರವನ್ನು ಸ್ವೀಕರಿಸು ಮಗನೇ. ಹಾಗೆಯೇ ಆಗಲಿ ಗುರುದೇವ. ಎಲ್ಲಿಂದಲೋ ಬಂದೆ, ನಮ್ಮ ತಾಯಿಗೆ ಮರಣವನ್ನು ತಂದೆ. ಯಾಕೆ ಹೀಗೆ ಮಾಡಿದೆ? ನನ್ನ ಕೈಯಲ್ಲಿ ಪೆಟ್ಟು ತಿಂದು ಸಾಯವನ್ನು ಹೇಳು. ಇದನ್ನೆಲ್ಲ ಕೇಳಲು ನೀನೇ ಯಾರು? ನಿನ್ನ ತಾಯಿಯನ್ನು ನಾವು ವಿಷಯ ಇದ್ದೇ ಕೊಂದವರು ನಾವು. ತಾಯಿಗೆ ಆದ ಗತಿಯು ನಿನಗೆ ಬಂದಿತ್ತು. ಬಾ ಮುಂದೆ. ಯೋಚಿಸಬೇಡ, ಪ್ರಯೋಗಿಸು ಬಾಣವನ್ನು. ಗುರುಗಳೇ, ನನಗೆ ಅರ್ಥವಾಗಿದೆ. ಆದರೆ ಇವನಿಗೆ ಅಲ್ಲವಾದರೂ ಇವನ ಈ ಭೂಷಣಕ್ಕೆ ಮಾನ್ಯತೆಯನ್ನಿತ್ತು ಮಾನವಾಸ್ತ್ರ ಪ್ರಯೋಗದ ಮೂಲಕ ದ್ವೀಪಾಂತರಕ್ಕೆ ಹಾರಿಸಿ ಬಿಡುತ್ತೇನೆ. ಕೆಲವೊಬ್ಬರು
ಬಂದರೆ ಬುದ್ಧಿಗೆ ಬೈದೆ ಜಾಗ್ರತೆ. ಬಲಹೀನರು ನಿಮ್ಮರ ತಿರುವಿನಲ್ಲಿ ಕೊಂದರ ಆಡುವುದಕ್ಕೆ ಹೌದು ಎನ್ನುತ್ತಾರೆ. ನಾವು ಅಂತವರು ಇಂಥವರು ಎಂದು ನಗೆಗೀಡಾಗಬೇಡ. ನೀವು ಎಂತವರೆನ್ನುವುದನ್ನು ನಾನು ಚೆನ್ನಾಗಿ ಬಲ್ಲೆ. ನಿನ್ನಲ್ಲಿ ಮಾತಿಲ್ಲ, ಬಾ ಮುಂದೆ. ಸೀಳುವೆನೆಂದರೆ ಕೇಳಿ ದೇವತೆಗಳು ಹರ್ಷಚಿತ್ತರಾಗಿ ಶುಭವೃಷ್ಟಿಯನ್ನು ಸುರಿಸುತ್ತಾ ಇದ್ದಾರೆ. ರಾಮ, ಗುರುದೇವ, ನಾವು ಕಾನನ ಪಥವನ್ನು ಮುಂದುವರೆದು ಬರುತ್ತಿರುವಂತೆ ಗೌತಮರ ಶಾಪದಿಂದ ಕಲ್ಲಾಗಿದ್ದ ಅಹಲ್ಯೆಯು ನಿನ್ನ ಪಾದಸ್ಪರ್ಶದಿಂದಾಗಿ ಆಕೆಯ ಶಾಪ ವಿಮೋಚನೆಯಾಗಿ ನಿನಗೆ ನಮಸ್ಕರಿಸಿ ಮುಂದುವರೆದರು. ಸರಿ ಗುರುದೇವ, ರಾಮ, ಎಲ್ಲವೂ ದೈವ ಚಿತ್ತ, ನಾನು ನಿಮಿತ್ರ ಮಾತ್ರ. ಹೌದು ಮಗನೇ, ನಿಜವಾದ ಮಾತು. ದೈವ ನಿರ್ಣಯದ ಪ್ರಕಾರ ಅಯ್ಯೋ ಮಿಥಿಲೆಯಿಂದ ಓಲೆಯೊಂದು ಬಂದಿದೆ. ಹಾಗಾಗಿ ಆದಷ್ಟು ಬೇಗ ಮಿಥಿಲೆಯನ್ನು ಸೇರೋಣ. ಪರಿಪಾಲಿಸು. ಒಂದು ಕಾಲದಲ್ಲಿ ಮಕ್ಕಳಿಲ್ಲದೆ ಪರಿತಪಿಸಿದ ನಾನು ಗುರು ನಿರೂಪಿಯಾಗಿ ಯಾಗಕ್ಕಾಗಿ ಶೋಧನೆ ನಡೆಸುತ್ತಿರುವಾಗ ನೇಗಿಲ ತುದಿಯಲ್ಲಿ ಒಂದು ಪೆಟ್ಟಿಗೆ ಸಿಕ್ಕಿತ್ತು. ಆ ಪೆಟ್ಟಿಗೆಯನ್ನು ತೆರೆದು ನೋಡಿದಾಗ ಒಂದು ಸಣ್ಣ ಮಗುವಿತ್ತು. ದೇವರ ಪ್ರಸಾದವೆಂದು ತಿಳಿದು ಆ ಮಗುವನ್ನು ಸೀತೆ ಎಂದು ಹೆಸರಿಟ್ಟು ಮುದ್ದಿನಿಂದ ಸಾಕಿ ಬೆಳೆಸಿದೆ. ಸೀತೆ ಈಗ ಬೆಳೆದು ಮದುವೆ ವಯಸ್ಸಿಗೆ ಬಂದಿದ್ದಾಳೆ.
ಒಮ್ಮೆ ನಾರದರು ಇಲ್ಲಿಗೆ ಬಂದು ಸೀತೆ ಅಯೋನಿಜೆ ಲಕ್ಷ್ಮೀದೇವಿ ಅಂಶದಿಂದ ಜನಿಸಿದವಳು. ಇವಳನ್ನು ಸಾಮಾನ್ಯ ರಾಜಕುಮಾರರು ಮದುವೆಗಳು ತಕ್ಕವರಲ್ಲ. ಸೀತಾ ಸ್ವಯಂವರದ ಹೊರದಂತೆ ರಾಜಾದಿರಾಜರುಗಳಿಗೆ ಆಮಂತ್ರಣವನ್ನು ಕಳಿಸಿಕೊಟ್ಟಿದ್ದೇನೆ. ಆ ಪ್ರಕಾರವೇ ಬಂದಂತಹ ರಾಜಕುಮಾರರು ಒಣಗೆಲ್ಲಲು ಅಸಮರ್ಥರಾಗಲಿಲ್ಲ. ಆ ಯೋಚನೆಯಲ್ಲಿರುವಾಗ ಭಗವಾನ್ ವಿಶ್ವಾಮಿತ್ರ ಮಹಾಸ್ವಾಮಿಗಳು, ಸ್ವಾಮಿ ನಿಮ್ಮ ಈ ಪಾದಕ್ಕೆ ನನ್ನಿ ಜನಕನ ಪ್ರಣಾಮಗಳು. ಶುಭವಾಗಲಿ. ನಿಮ್ಮ ಈ ಪಾದ ಸ್ಪರ್ಶದಿಂದ ನಮ್ಮಿ ಮಿಥಿಲೆ ಪಾವನವಾಯಿತು ಸ್ವಾಮಿ. ಆದರೆ ನಿಮ್ಮೊಂದೊಂದು ಪ್ರಶ್ನೆ ಸ್ವಾಮಿ. ಏನದು? ಬಾಲರಿವರಾರೋ ಶಶಿಬಾನು ತೇಜರು ಈ ಲೋಕ ಗಿರಿನ ನತುಜರು ಬಾಲರಿವರಾರು ಶಶಿಬಾನು ತೇಜ ಈ ಲೋಕ ಗಿರಿದ ಕತುಭುಜರು ಶೀಲರಿವರಿಗೆ ಎನ್ನೊಡಾವ ಕಾರ್ಯಗಳಿಗುನು ಶೀಲರಿವರಿಗೆ ಎನ್ನೊಡಾವ ಕಾರ್ಯಗಳಿಗುದು ಬೇಡಿದರೆ ಕೌಶಿಕನು ನಗುತ್ತಾಯ ಬಾಲರಿವರಾರು ಗುರುದೇವ, ಜನಕರಾಜ, ನೀವೋರ್ವರೇ ಮಿಥಿಲೆಗೆ ಬಂದವರಲ್ಲ. ಹಾ, ನಿಮ್ಮ ಜೊತೆ ಸೂರ್ಯಚಂದ್ರನಂತೆ ಇರುವರು ಬಾಲಕರಿದ್ದಾರೆ. ಹಾ, ಯಾರು ಇವರು? ನನ್ನಿಂದ ಇವರಿಗೆ ಏನು ಕಾರ್ಯವಾಗಬೇಕು ತಿಳಿಸಿದರೆ ನಡೆಸಿಕೊಡುತ್ತೇನೆ ಸ್ವಾಮಿ. ಜನಕರಾಜ, ಸ್ವಾಮಿ, ಜನಕನೆಂದನು ತರಣಿ ಕುಲಜರು ಜನಕನೆಂದನು ತರಣಿ ಕುಲಜರು ಜನಪದ ಶರದನೌದನರು ಮಖವನು ಧನುಜರು ವಧಿವಿಗಾದಿಗ ರಾಮ ಲಕ್ಷ್ಮಣರು ಮಖವನು ಧನುಜರು ವಧಿಸಿ ಕಾದಿಗ ರಾಮ ಲಕ್ಷ್ಮಣರು ಮುನಿಪ ಗೌತಮನ ರಸಿಯೋ ಪುರಿದರು ಮುನಿಪ ಗೌತಮನ ರಸಿಯೋ ಪುರಿದರು ಕಣ ರಾಘವನು ರುದ್ರನ ಧನುವನಿಗಿದನಾಗಿ ಕರೆತಂದ್ರಿಗೆನು ನಿನ್ನೆಡೆಗೆ ಆ ಜನಕರಾಜ, ಸ್ವಾಮಿ, ನಿನ್ನ ಮಾತು ಅಕ್ಷರಃ ಸತ್ಯ. ಇವರು ಸಾಮಾನ್ಯ ಬಾಲಕರಲ್ಲ. ಸರಿಯ ಧರ್ಮವನ್ನು ಉದ್ಧರಿಸುವುದಕ್ಕಾಗಿಯೇ ಹುಟ್ಟಿ ಬಂದವರು. ಅಯೋಧ್ಯೆಯ ದಶರಥನ ನಂದನರು. ರಾಮ ಲಕ್ಷ್ಮಣರು ಇವರು. ಯಾಗ ಯಜ್ಞಾದಿಗಳಿಗೆ ಅಡ್ಡಿಯಾದಂತಹ ದುಷ್ಟರನ್ನು ಕೊಂದು ಅಹಲ್ಯೆಯ ಶಾಪವನ್ನು ವಿಮೋಚನೆ ಮಾಡಿದ ವೀರರು. ಆ ಕಾರಣಕ್ಕಾಗಿ ಇವರನ್ನು ಇಲ್ಲಿಗೆ ಕರೆತಂದಿದ್ದೇನೆ. ಗುರುದೇವ, ಹಾ, ಸಂತೋಷವಾಯಿತು ನಿಮ್ಮ ಮಾತನ್ನು ಕೇಳಿ. ಹಾ, ಯಾಕಂದ್ರೆ ಸೀತಾ ಸ್ವಯಂವರದ ಫಲದಂತೆ ಹಾ. ಶಿವಧನುಸ್ಸನ್ನು ಮಣಿಸಲು ರಾಜಾದಿರಾಜಿಗಳು ಆಗಮಿಸಿದ್ದಾರೆ. ಹಾ, ಇವರೆಲ್ಲ ಸೋತು ಹೋಗಿದ್ದಾರೆ. ಹಾ. ಇವರಿಗೆ ಮನಸ್ಸಿದ್ದರೆ ಈ ಪಣವನ್ನು ಗೆಲ್ಲಲು ಅವಕಾಶವಿದೆ ಸ್ವಾಮಿ. ರಾಮ, ಹಾಗೆಯೇ ಆಗಲಿ ಗುರುದೇವ. ಮುಟ್ಟಿದನು ಹೀಗೆ ನಮಿತಿ ರಾಘವ ಆ, 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 ಆ,
ಮುಟ್ಟಿದನು ಹೀಗೆ ನಮಿಸಿರಾಗವ ತಟ್ಟಲೆತ್ತು ತೂಗಿ ಮಣಿದು ತಟ್ಟಲೆತ್ತು ತೂಗಿ ಮಣಿದುವ ಮುಟ್ಟಿಧನುವಿಗೆ ನಮಿಸಿ ರಾಗವ ತಟ್ಟಲೆತ್ತುದ ತೂಗಿ ಮಣಿದು ಬಿಟ್ಟ ಎತ್ತದೊಳಿರಲು ದಿಟ್ಟಯಾತ್ಮದೊಳಿರಲು ಮುರಿದುದು ನಟ್ಟನಾಡುವೆ ಮುಟ್ಟಿ ಧನುವಿಗೆ ನಮಿಸಿ ರಾಗವ ತಟ್ಟಲಿತ್ತು ತೂಗಿ ಮಣಿದುವ ದಿಟ್ಟ ಎತ್ತದೊಡಿರಲು ಮುರಿದುದು ನಟ್ಟ ನಡುವೆಗೆ ಮತ್ತಿರನುವಿಗೆ ನಮಿಸಿ ರಾಗವ ಗುರುದೇವ, ಜನಕರಾಜ ನಾರದ ಮುನಿಗಳಂತೆ ಮಾತಿನಂತೆ ಹಾ. ಸೀತೆಯ ಮದುವೆ ನಡೆದು ಹೋಯಿತು. ಹ, ಮಿಥಿಲೆಯ ಪ್ರಜಾವರ್ಗದವರೆಲ್ಲ ಸಂತುಷ್ಟರಾಗಿದ್ದಾರೆ. ಹ, ನಾನು ಹರ್ಷಚಿತ್ತನಾಗಿದ್ದೇನೆ. ಹಾಗೆಯೇ ನನ್ನ ಒಂದು ಮಾತು, ಏನದು? ಸೀತೆಯಲ್ಲದೆ ನನಗೆ ಇನ್ನೂ ಒಬ್ಬಳು ಮಗಳಿದ್ದಾಳೆ. ಹ, ಸೀತಾ ಅಯೋಧ್ಯೆಯಲ್ಲಿ ಹ, ಚಕ್ರವರ್ತಿಗೆ 4 ಗಂಡು ಮಕ್ಕಳು ಇರುವ ಹಾಗೆ ನಮ್ಮ ಹಾ. ಸಂಬಂಧ. ಹ, ಇನ್ನು ನಮ್ಮ ಸಂಬಂಧವನ್ನು ಹ. ತಿಳಿಸಿದರೆ ಹೇಗೆ ಸ್ವಾಮಿ? ಜನಕರಾಜ, ಸ್ವಾಮಿ, ನಿನ್ನ ಮನಸ್ಸಿನ ಭಾವನೆ ನನಗರ್ಥವಾಯಿತು. ಹ. ಈಗಾಗಲೇ ಈ ವಿಚಾರ ಅಯೋಧ್ಯೆಗೆ ತಲುಪಿದೆ. ಆದಷ್ಟು ಶೀಘ್ರದಲ್ಲಿ ಈ ಶುಭ ವಿವಾಹ ನಡೆಯುವುದಕ್ಕಿದೆ. ಯೋಚಿಸಬೇಡ. ಹಾಗೆ ವತ್ಸ ರಾಮಚಂದ್ರ, ದೇವ ಯಜ್ಞ ಸಂರಕ್ಷಣೆಗೆಂದು ನನ್ನೊಂದಿಗೆ ನಿನ್ನನ್ನು ಕಳುಹಿಸಿಕೊಡಲು ಕೇಳಿಕೊಂಡಾಗ ನಿನ್ನ ತಂದೆ ಅವನಿನ್ನು 16 ತುಂಬದ ಎಳೆಯವನೆಂದು ಹೇಳಿದ್ದ. ಆದರೆ ಈಗ ನೀನು ಷೋಡಶ ಗಣಪೂರ್ಣನಾದ ಶ್ರೀರಾಮಚಂದ್ರನಾಗಿ ಲೋಕಮುಖದಲ್ಲಿ ಕಾಣಿಸಿಕೊಂಡಿದ್ದೆ. ನಿಮ್ಮ ವಂಶದ ಹಿರಿಯವನಾದ ತ್ರಿಶಂಕು ಮಹಾರಾಜನ ಸ್ವರ್ಗಾರೋಹಣ ಪ್ರಕರಣದಲ್ಲಿ ಇಂದ್ರನ ಮೇಲಿನ ಸಿಟ್ಟಿನಿಂದ ಅನ್ಯಮಿಂದ್ರಂ ಕರಿಷ್ಯಾಮಿ ಎಂದು ನುಡಿದಿದ್ದೆ. ಆ ಮಾತು ಈಗ ಸಾಕಾರಗೊಂಡಿತು ಎಂದು ಭಾವಿಸುತ್ತೇನೆ. ಮುಂದಕ್ಕೆ ನೀನು ಇಂದ್ರನಿಂದಲೂ ಬಂಧಿಸಲ್ಪಡುವ ನರೇಂದ್ರನಾಗಲಿರುವೆ. ಹಾಗೆಯೇ ಲೋಕದ ಸಕಲರ ಮನ ಮನೆಗಳಲ್ಲಿಯೂ ರಾಮ ರಾಮ ಶ್ರೀರಾಮ ಎಂದು ನಮಿಸುತ್ತಾ ಅವರ ಮನಸ್ಸೆಂಬ ಮಂಟಪದಲ್ಲಿ ನಿನಗೊಂದು ಮಂದಿರವೊಂದನ್ನು ಕಟ್ಟಿ ಆ ಭಕ್ತಿ ಎಂಬ ಶಕ್ತಿಯಿಂದಲೇ ಮುಂದಕ್ಕೆ ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರ ನಿರ್ಮಾಣವಾಗಿ ಲೋಕಮುಖಕ್ಕೆ ಶೋಭಿಸುವ ಕಾಲ ಸನ್ನಿಹಿತವಾಗಲಿ. ಮಗಳೇ, ನಿನಗೆ ಮಂಗಳವಾಗಲಿ, ನಿನ್ನ ಪದಕ್ಕೆ ಶುಭವಾಗಲಿ ಎಂದು ಹೇಳುತ್ತಾ ಲೋಕಾಭಿರಾಮ ಎನ್ನುವ ಈ ಪುಣ್ಯ ಕಥಾ ಭಾಗವನ್ನು ನೋಡಿದವರಿಗೂ ಕೇಳಿದವರಿಗೂ ಆಡುವುದಕ್ಕೆ ಅವಕಾಶ ಕಲ್ಪಿಸಿದವರಿಗೂ ನಾವು ನಂಬಿಕೊಂಡು ಬಂದಿರುವಂತಹ ಮಹಾಗಣಪತಿ ದೇವರು, ದುರ್ಗಾ ಪರಮೇಶ್ವರಿ ಅಮ್ಮನವರು ಆಯುಷ್ಯ ಆರೋಗ್ಯ ಸಕಲ ಸಂಪತ್ತನ್ನು ನೀಡಿ ರಕ್ಷಿಸಲಿ. ಲೋಕಾಭಿರಾಮ ಎನ್ನುವ ಈ ಪುಣ್ಯ ಕಥಾ ಭಾಗಕ್ಕೆ ಮಂಗಳಗೀತೆಯನ್ನು ಹಾಡಲು ಸಭ್ಯ ಸಭಿಕರಲ್ಲಿ ಅನುಮತಿಯನ್ನು ಬೇಡುತ್ತಿದ್ದೇನೆ. ಭದ್ರಂ ಶುಭಂ ಮಂಗಳಂ. ಆಪದಾಮಪಹರ್ತಾರೋ ದಾತಾರೋ
ಸರ್ವ ಸಂಪದಾ ಲೋಕಾಭಿರಾಮ ಶ್ರೀರಾಮ ಭೂಯೋ ಭೂಯೋ ನಮಾಮ್ಯಹಂ ರಾಮ ಶ್ರೀಧರ ತ್ರಿಜನೇತ್ರಿಯರು ತೋಜದಿ ನಡೆತರುತ್ತವರು ಭೂಸುರರೊಲಿದು ಮಂತಾಕ್ಷತೆಯಿಂದ ಸೆಸೆಯ ತಳೆದು ಕೀರ್ತಿಸೆ ಮುದದಿಂದ ಮಾಸದ ಕೀರ್ತಿಯ ಪಡೆಯಿರೆನು ತರುವೇಟಗಾರತಿ ಬೆಳಗಿದೆ ಶೋಭಾನೆ ಧರೆಯೋಳು ಬೆದರಾತವರ ಕಟೀಲ ಕಿದ್ರವಿ ಗೋವಿಂದಪ್ಪಿ ಧರೆಯೋಳು ಬೆದರಾತವರ ಕಟೀಲ ಕಿದ್ರವಿ ಚಿರವಾಗಿ ನೆಲೆಯಾದ ಭ್ರಮರಾಂಬಿಗೆ ಐಗಿರಿ ನಂದಿನಿ ನಂದಿತ ಮೇದಿನಿ ವಿಶ್ವವಿನೋದಿನಿ ನಂದಯುತೆ ಗಿರಿವರ ವಿಂದಿ ಚಿರೋದಿನಿ ವಾದಿನಿ ವಿಷ್ಣು ವಿಲಾಸಿನಿ ನಂದಿರುದೆ ಮಂಗಳಂ ಜಯ ಮಂಗಳಂ ಶುಭ ಮಂಗಳಂ ನಿತ್ಯ ಮಂಗಳೋ ಮಹಾಗಣಪಗೆ ಶ್ರೀರಾಮಗೆ ದುರ್ಗಾ ಮಾತೆಗೆ ಜಯ ಮಂಗಳೋ ನಿತ್ಯ ಮಂಗಳೋ ಶುಭ ಮಂಗಳೋ ಭದ್ರಂ ಶುಭಂ ಮಂಗಳ